ತೆಲುಗು ಅವತರಣಿಕೆಯ ರಾಬರ್ಟ್ ಇದೀಗ ಟಾಲಿವುಡ್ನಲ್ಲಿ ಸಖತ್ ಸದ್ದು ಮಾಡ್ತಿದೆ. ಅಲ್ಲಿನ ಪ್ರೇಕ್ಷಕರು ರಾಬರ್ಟ್ ಟೀಸರ್ಗೆ ಫಿದಾ ಆಗಿದ್ದು ಚಂದನವನಕ್ಕೆ ಜೈ ಅಂತಿದ್ದಾರೆ. ಡಿ ಬಾಸ್ ಚಿತ್ರವನ್ನು ಮೊದಲ ದಿನವೇ ವೀಕ್ಷಿಸುವುದಾಗಿ ಹೇಳ್ತಿದ್ದಾರೆ. ಹೀಗಿರುವಾಗ ರಾಬರ್ಟ್ ಆಂಧ್ರ ಮತ್ತು ತೆಲಂಗಾಣದ ಎಷ್ಟು ಚಿತ್ರಮಂದಿರಗಳಲ್ಲಿ ತೆರೆ ಕಾಣುತ್ತೆ, ಚಿತ್ರವನ್ನು ಯಾರು ಹಂಚಿಕೆ ಮಾಡ್ತಾರೆ ಎನ್ನೋ ಪ್ರಶ್ನೆಯೂ ಸಹಜ. ಇವೆಲ್ಲದಕ್ಕೂ ಉತ್ತರ ಮುಂದಿದೆ ನೋಡಿ. ಎಸ್, ರಾಬರ್ಟ್ ತೆಲುಗುನಾಡಿನ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗುತ್ತೆ ಎಂದು ಈ ಹಿಂದೆಯೇ ನಾವು ಹೇಳಿದ್ವಿ. ಅದೇ ರೀತಿ ಈ ವಿಚಾರವನ್ನು ಡಿ ಕಂಪನಿ ಇದೀಗ ಅಧಿಕೃತವಾಗಿ ರಿವೀಲ್ ಮಾಡಿದೆ. ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಫೋಟೋವನ್ನು ಶೇರ್ ಮಾಡಿ, ರಾಬರ್ಟ್ ತೆಲುಗು ವಿತರಣೆಯ ಹಕ್ಕು ಪಡೆದ ಶ್ರೀ ವೆಂಕಟೇಶ್ವರ ಮೂವೀಸ್ ವಿತರಕ ಚಂಚಲವಾಡ ಶ್ರೀನಿವಾಸ ರಾವ್ರಿಂದ ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಬಿಡುಗಡೆ. 400ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ರಾಬರ್ಟ್ ತೆಲುಗು ಅವತರಣಿಕೆ ಬಿಡುಗಡೆ. ರಾಬರ್ಟ್ ಸಿನಿಮಾ ದಾಖಲೆಯ ಮೊತ್ತಕ್ಕೆ ಸೇಲ್, ತೆಲುಗು ವಿತರಣೆಯ ಹಕ್ಕು ಎಂದು ಬರೆದುಕೊಂಡಿದೆ. ಎಸ್, ರಾಬರ್ಟ್ನ ತೆಲುಗು ಅವತರಣಿಕೆಯ ಹಂಚಿಕೆಯನ್ನು ಶ್ರೀ ವೆಂಕಟೇಶ್ವರ ಮೂವೀಸ್ ದಾಖಲೆಯ ಮೊತ್ತಕ್ಕೆ ಖರೀದಿಸಿದೆ. ವಿತರಕ ಚಂಚಲವಾಡ ಶ್ರೀನಿವಾಸ ರಾವ್ ಅವರು ಆಂಧ್ರ ಮತ್ತು ತೆಲಂಗಾಣದ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಾಬರ್ಟ್ ರಿಲೀಸ್ ಮಾಡ್ತಿದ್ದಾರೆ. ಹೀಗಾಗಿ ತೆಲುಗುನಾಡಿನ ಪ್ರತಿ ಸೆಂಟರ್ನಲ್ಲೂ ರಾಬರ್ಟ್ ಅಬ್ಬರಿಸೋದು ಪಕ್ಕ. ಈ ಮೂಲಕ ಕರ್ನಾಟಕಕ್ಕಿಂತ ತೆಲುಗುನಾಡಿನಲ್ಲೇ ರಾಬರ್ಟ್ಗೆ ಅತಿ ಹೆಚ್ಚು ಚಿತ್ರಮಂದಿರಗಳು ಸಿಕ್ಕಂತಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.